ಇತ್ತೀಚೆಗೆ ಕ್ರಿಕೆಟ್ ಪಂದ್ಯಾಟಕ್ಕೆ ಸಂಬಂಧಿಸಿ ಬೇಕೂರಿನಲ್ಲಿ ಕೋಮು ಭಾವನೆಯನ್ನ ಕೆರಳಿಸುವಂತಹ ಉದ್ರೇಕಕಾರಿ ಫ್ಲೆಕ್ಸ್ ಹಾಕಿರುವ ವಿಷಯಕ್ಕೂ ನಮಗೂ ಯಾವುದೇ ಸಂಬಂಧವಿಲ್ಲವೆಂಬುದಾಗಿ ಹಿರಣ್ಯ ಯುವಕ ವೃಂದದ ಪದಾಧಿಕಾರಿಯಾಗಿರುವ ಸುರೇಶ್ ಶೆಟ್ಟಿ ಜೋಡುಕಲ್ಲು ಅವರು ಸ್ಪಷ್ಟಪಡಿಸಿದರು. ಅವರು ಮಂಜೇಶ್ವರ ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿ, ಕಳೆದ ಕೆಲವು ದಿನಗಳಿಂದ ಸಾಮಾಜಿಕ ಜಾಲತಾಣ ಹಾಗೂ ಕೆಲವೊಂದು ಸುದ್ದಿ ಮಾಧ್ಯಮಗಳಲ್ಲಿ ಹಿರಣ್ಯ ಯುವಕ ವೃಂದದ ಹೆಸರಿನಲ್ಲಿ ಅಪಪ್ರಚಾರ ನಡೆಯುತ್ತಿದ್ದು, ಇದು ತಪ್ಪು ಕಲ್ಪನೆಯಿಂದ ಸಂಭವಿಸಿರುವುದಾಗಿ ಅವರು ಹೇಳಿದರು. ಹಿರಣ್ಯ ಬಾಯ್ಸ್ ಎಂಬ ಹೆಸರಿನಲ್ಲಿ ಕೆಲವೊಂದು ಯುವಕರು ಕ್ರಿಕೆಟ್ ಆಟವನ್ನ ಆಯೋಜಿಸಿದ್ದು, ಈ ಪಂದ್ಯಾಟದಲ್ಲಿ ಮುಸ್ಲಿಮರನ್ನ ಹೊರತುಪಡಿಸಿ ಕೇವಲ ಹಿಂದೂಗಳಿಗೆ ಮಾತ್ರ ಪ್ರವೇಶ ಎಂಬುದಾಗಿ ಫ್ಲೆಕ್ಸ್ ಅನ್ನ ಹಾಕಿರುವುದು ವಿವಾದಕ್ಕೆ ಕಾರಣವಾಗಿತ್ತು. ಈ ವಿಷಯ ಹಿರಣ್ಯ ಯುವಕ ವೃಂದದ ಗಮನಕ್ಕೆ ಬಂದ ಕೂಡಲೇ ಆ ಆಟವನ್ನ ರದ್ದುಗೊಳಿಸಿ ಆ ಫ್ಲೆಕ್ಸ್ ಅನ್ನ ತೆರವುಗೊಳಿಸಿ ಮಂಜೇಶ್ವರ ಠಾಣೆಯ ಪೊಲೀಸರ ಗಮನಕ್ಕೆ ತಂದು ಅಲ್ಲೇ ಅದನ್ನ ಇತ್ಯರ್ಥಗೊಳಿಸಲಾಗಿದೆ. ಆದರೆ ಸಾರ್ವಜನಿಕರ ಮಧ್ಯೆ ಹಿರಣ್ಯ ಯುವಕ ವೃಂದದ ಬಗ್ಗೆ ತಪ್ಪು ಭಾವನೆ ಹುಟ್ಟು ಹಾಕಿರುವ ಹಿನ್ನೆಲೆಯಲ್ಲಿ ನಾವು ಸುದ್ದಿಗೋಷ್ಠಿಯನ್ನ ಕರೆದಿರುವುದಾಗಿ ಅವರು ಹೇಳಿದರು. ಸುಮಾರು ಒಂದು ತಿಂಗಳ ಹಿಂದೆ ಹಿರಣ್ಯ ಬಾಯ್ಸ್ ಅನ್ನುವಂತಹ ಒಂದು ಸಂಸ್ಥೆ ಬೇಕೂರಿನಲ್ಲಿ ಒಂದು ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜಿಸಿತ್ತು. ಚಿಕ್ಕ ಮಕ್ಕಳು ಅಂದರೆ PUC SLC ಒಂದು ಮಕ್ಕಳು 3-4 ಜನ, ಯಾವುದೇ ಸಂಸ್ಥೆ ಅಲ್ಲ, ಅವರು ಒಟ್ಟಿಗೆ 4 ಜನ ಸೇರಿಕೊಂಡು ಒಂದು ಆಟವನ್ನು ಆಯೋಜಿಸಿದ್ರು. ಅದಕ್ಕೊಂದು ಹೆಸರು ಇಡಬೇಕು, ಒಂದು ತಂಡಕ್ಕೆ ನಾವು ಆಡುವಂಥ ಈ ಕಾರ್ಯಕ್ರಮಕ್ಕೆ ಒಂದು ಹೆಸರು ಇಡಬೇಕನ್ನೋ ಉದ್ದೇಶದಿಂದ ಅವರು ಹಿರಣ್ಯ ಬಾಯ್ಸ್ ಅನ್ನುವಂಥ ಹೆಸರಿಟ್ಟರು. ಹಿರಣ್ಯ ಅಂದರೆ ನಮ್ಮ ಹಿರಣ್ಯ ನಗರ ಬೇಕೂರು, ಹಿರಣ್ಯ ಅಂದರೆ ನಮ್ಮ ಊರಿನ ಒಂದು ದೇವರ ಹೆಸರು. ಆ ಹೆಸರನ್ನು ಬಳಸಿಕೊಂಡು ಅವರನ್ನು ಹೆಸರಿಟ್ಟು ಹಿರಣ್ಯ ಬಾಯ್ಸ್ ಬೇಕೂರು. ಅದು ನಮಗೆ ಗೊತ್ತಾಯಿತು. ನಾವು ಅವರಲ್ಲಿ ಅದರ ಬಗ್ಗೆ ಮಾತಾಡಿದೆವು. ಇದು ಖಂಡಿತ ತಪ್ಪು. ನಮ್ಮ ಊರಿನಲ್ಲಿ ನಾವು ಮಾಡುವಾಗ ಎಲ್ಲ ಜಾತಿಯವರು ಸೇರಿಕೊಂಡು ಒಟ್ಟಿಗೆ ಮಾಡುವಂತಹ ಇಂತಹ ಈ ಊರಿನಲ್ಲಿ ಕೇವಲ ಹಿಂದೂಗಳಿಗೆ ಮಾತ್ರ ಅನ್ನುವಂಥ ವಿಷಯ ಬಂದರೆ ಅದು ಖಂಡಿತ ತಪ್ಪಾಗ್ತದೆ. ಅವರು ಕೂಡ ತಪ್ಪನ್ನು ಒಪ್ಪಿಕೊಂಡು ನಾವು ಪೊಲೀಸ್ ಸ್ಟೇಷನ್ಗೆ ಹೋದ್ವಿ. ಕುಂಬ್ಳೆಗೆ ಹೋಗಿ ಆ ಮಕ್ಕಳ ಮೂಲಕವೇ ನಮ್ಮ ತಪ್ಪಾಯಿತು ಅಂತ ಕೇಳಿಸಿ ಅಲ್ಲಿ ಆ ಆಟವನ್ನು ಕೂಡ ರದ್ದು ಮಾಡಿ ಕ್ಯಾನ್ಸಲ್ ಮಾಡಿ ಬಂದಿದ್ದೇವೆ. ಅಲ್ಲಿಗೆ ಈ ಆಟವನ್ನು ಆಯೋಜಿಸಿತ್ತು. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ದೀಕ್ಷಿತ್ ಪೂಜಾರಿ, ಉಮೇಶ್ ಶೆಟ್ಟಿ ಬೊಳ್ಳಾರು, ಈಶ್ವರ ಪೂಜಾರಿ ಬೇಕೂರು ಹಾಗೂ ಧನಂಜಯ್ ಶೆಟ್ಟಿ ಬೇಕೂರು ಉಪಸ್ಥಿತರಿದ್ದರು. ರೆಹಮಾನ್ ಉದ್ಯಾವರ V4 News 24/7 ಮಂಜೇಶ್ವರ.